ಯುವ ಬ್ರಿಗೇಡ್ ದಕ್ಷಿಣ ಕನ್ನಡ ವತಿಯಿಂದ ವೀರ ಸೇನಾನಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ 125ನೇ ಜನ್ಮ ಜಯಂತಿ ಪ್ರಯುಕ್ತ ಜೈ ಹಿಂದ್ ರನ್ ಎನ್ನುವ ವಿಶೇಷ ಕಾರ್ಯಕ್ರಮವನ್ನು ಓಟದ ಮೂಲಕ ವಿಶೇಷವಾಗಿ ಆಚರಿಸಲಾಯಿತು. ಕಾರ್ಯಕ್ರಮಕ್ಕೆ ಕೌನ್ ಬನೇಗಾ ಕರೋಡ್ಪತಿಯಲ್ಲಿ ಭಾಗಿಯಾದ ಸಮಾಜ ಸೇವಕ ರವಿ ಕಟಪಾಡಿ ಅವರು ಚಾಲನೆಯನ್ನು ನೀಡಿದರು. ಮಂಗಳೂರಿನ ಬೂರ್ವಾ ಸ್ಟೋರ್ನಿಂದ ಕರಾವಳಿ ಮೈದಾನದ ತನಕ ಓಡಿ ಮಹಾಸೇನಾನಿಗೆ ಗೌರವವನ್ನು ಸಲ್ಲಿಸಲಾಯಿತು. ಕಾರ್ಯಕ್ರಮದಲ್ಲಿ ತಿಲಕ್ ಶಿಶಿಲಾ, ಪ್ರಕಾಶ್ ಪೈ, ವಿವೇಕ್ ಟ್ರೇಡರ್ಸ್ನ ನರೇಶ್ ಶೆನಾಯ್, ಯೋಗೇಶ್ ಮಲ್ಪೆ, ಎಬಿವಿಪಿ ಬಸವೇಶ್, ಭಾಸ್ಕರ್, ಪವನ್ ಹಾಗೂ ಹಲವು ಕಾರ್ಯಕರ್ತರು ಭಾಗಿಯಾಗಿದ್ದರು. ಇವರನ್ನ ಹಾರಿಸುವ ಮೂಲಕ ದಿನವನ್ನ ಸಾರ್ಥಕ ದಿನವನ್ನಾಗಿ ನಾವು 1947ರ ಆ ಸ್ವಾತಂತ್ರ್ಯ ಪರ್ವದಂದು ಒಂದು ಇತಿಹಾಸದ ಒಂದು ಘಟನೆಯನ್ನು ನಿಮಗೆ ತಿಳಿಸಬೇಕು ಅಂತ ಇಚ್ಛೆ ಪಡ್ತೀನಿ. ಅವತ್ತಿನ ಸಂದರ್ಭ ಹೇಗಿತ್ತು? ಮತ್ತೊಂದು ಬಾರಿ ಹೇಳ್ತೀನಿ, ರವೀಶಣ್ಣ ಸಾಮಾಜಿಕ ವ್ಯಕ್ತಿ, ಸಾಮಾಜಿಕ ಶ್ರೀಮಂತ ಅಂತ ಹೇಳ್ಬೋದು. ಮಹಾನ್ ವ್ಯಕ್ತಿತ್ವ ಇವತ್ತು ಚಾಲನೆ ಕೊಡ್ಲಿಕ್ಕಿದ್ದಾರೆ.